ಮಂಗಳೂರಿನಲ್ಲಿ ನಿರಂತರವಾಗಿ ಸುರಿದ ಭಾರಿ ಮಳೆಗೆ ಕೊಟ್ಟಾರ ಚೌಕಿ ಮಾಲೆಮಾರ್ ಕೊಂಚಾಡಿ ಪರಿಸರದಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದ್ದು ಅಂಗಡಿ ಮುಂಗಟ್ಟುಗಳಿಗೆ ನೆರೆ ನೀರು ನುಗ್ಗಿದೆ. ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ನೀರು ಉಕ್ಕಿ ಹರಿದಿದ್ದು ಸಂಚಾರ ಕಷ್ಟಕರ ಆಗಿದೆ. ಬೈಕ್ ಸವಾರರು ವಾಹನಗಳನ್ನು ದೂಡಿಕೊಂಡು ಹೋಗ್ತಾ ಇರುವುದು ಕಂಡುಬಂತು. ಕೊಟ್ಟಾರ ಮಾಲೆಮಾರ್ ಪರಿಸರದಲ್ಲಿ ರಸ್ತೆ ಮತ್ತು ಸೇತುವೆ ಮಟ್ಟದ ನೀರು ಸರಿಸಮಾನವಾಗಿ ಹರಿತಾ ಇದ್ದು ಸ್ಥಳೀಯರು ಇಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡುತ್ತಾ ಇರುವುದು ಕಂಡುಬಂದಿದೆ. ವಾಹನಗಳು ನಿಧಾನವಾಗಿ ಸಾಗಿದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. Jam mulai